ಮಂಗಳೂರಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಬೋಳೂರಿನ ಅಮೃತ ವಿದ್ಯಾಲಯಂನಲ್ಲಿ ಸೆಂಟರ್ ಫಾರ್ ಕಲ್ಚರಲ್ ಅಂಡ್ ಎಕ್ಸಲೆನ್ಸ್ ವಿಭಾಗದ ವತಿಯಿಂದ ಚಿಂತನಾ ಚಾವಡಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಆಯ್ದ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಆಯ್ದ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. Most important thing right now and what wants my attention. There are so many things that wants my attention. My child, I don't know whether my child is actually having food in the lunch, in my house. ಇನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಮಂಗಳೂರು ಇನ್ಕಮ್ ಟ್ಯಾಕ್ಸ್ ಇನ್ವೆಸ್ಟಿಗೇಷನ್ ಅಸಿಸ್ಟೆಂಟ್ ಡೈರೆಕ್ಟರ್ ಜಿ ಸುಬ್ರಹ್ಮಣ್ಯ ಅವರು ಎಕ್ಸಲೆನ್ಸ್ ಥ್ರೂ ವರ್ಕ್ ಕಲ್ಚರ್ ಎಂಬ ವಿಷಯವನ್ನ ಉದ್ದೇಶಿಸಿ ಹಲವು ಸಾಧಕರ ಸಾಧನೆ ಉದಾಹರಣೆಯನ್ನ ಹೇಳುವ ಮೂಲಕ ನಾವು ಜೀವನದಲ್ಲಿ ಹೇಗಿರಬೇಕು ಎಂದು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ರು. Excellence through work culture. So I want all of you to just relax. However you want to sit, just sit, relax. Don't fold your hands at all. Okay, just relax. However you want to sit, relax. Don't fold your neck. There comes a potential. There comes a potential. And then you talk to people who are already doing that. Then there comes a technique. How to do it. How to do it. First, important is whatever you do, why to do it. In excellence, what motivates you is more important than anything else. What motivates you? When you allow yourself to be motivated by a larger interest, people will understand that. Look at the same, I'll take the same example. What she wants. ನಂತರ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಮಂಗಳೂರು ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಹ್ಯುಮ್ಯಾನಿಟಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸಾಯಿ ಗೀತಾ ಹೆಗ್ಡೆ ಅವರು ದೈವಾರಾಧನೆ ಅಂಡ್ ಸೈಂಟಿಫಿಕ್ ರೀಸನಿಂಗ್ ಎಂಬ ವಿಷಯವನ್ನ ಉದ್ದೇಶಿಸಿ ತುಳುನಾಡು ಹೇಗೆ ಸೃಷ್ಟಿಯಾಯಿತು, ತುಳುನಾಡಿನ ಆಚಾರ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದ್ರು. ಸಂಸ್ಕೃತಿ ಅನ್ನೋದು ಸ್ಥಿರವಾದುದಲ್ಲ, ನಿರಂತರ ಚಲನಶೀಲತೆ ಉಳ್ಳದು. ಯಾವತ್ತೂ ಕೂಡ ಮುಂದುವರಿತಾ ಇರೋದಕ್ಕೆ, ಬದಲಾಗ್ತಾ ಇರೋದಕ್ಕೆ ಅಲ್ಲಿ ಜೀವಂತಿಕೆ ಇರುತ್ತೆ. ಆಯಾ ದೇಶ ಪೂರ್ವ ದಿಕ್ಕಿನಲ್ಲಿ ಪಶ್ಚಿಮ ಘಟ್ಟಗಳು, ಪಶ್ಚಿಮದಲ್ಲಿ ವಿಶಾಲವಾದ ಕಡಲು, ಇದರ ನಡುವೆ ನಮ್ಮ ತುಳುವರ ಬದುಕು ಬೆಳೆದು ನಿಂತಿದೆ. ತುಳು ನಾಡು ಅಂತ ಕರೆಸ್ಕೊಳ್ತಾ ಇದ್ದಿದ್ದು, ತುಳು ಕಂಟ್ರಿ ಅಂತ ಬಿಡಿಸಿಂದ ಕರೆಸಿಕೊಂಡದ್ದು ಈಗ ತುಂಡಾಗಿ ಹೋಗಿದೆ. ತೀರಾ ಒಂದು ಮಿತಿಯೊಳಗಿರುವ ಪ್ರದೇಶ ಅಂತ ಕರೆಸ್ಕೊಂಡ್ರು. ಈ ಸಂದರ್ಭ ಅಮೃತ ವಿದ್ಯಾಲಯಂನ ಸಂಚಾಲಕರಾದ ಬ್ರಹ್ಮಚಾರಿಣಿ ಮಂಗಳಾಮೃತ ಚೈತನ್ಯ, ಸೆಂಟರ್ ಫಾರ್ ಕಲ್ಚರಲ್ ಅಂಡ್ ಎಕ್ಸಲೆನ್ಸ್ ವಿಭಾಗದ ಚೇರ್ಮನ್ ಡಾಕ್ಟರ್ ಜೀವರಾಜ್ ಸೊರಕೆ, ಸೆಂಟರ್ ಫಾರ್ ಕಲ್ಚರಲ್ ಅಂಡ್ ಎಕ್ಸಲೆನ್ಸ್ ವಿಭಾಗದ ಸಂಚಾಲಕರಾದ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ, ಅಧ್ಯಾಪಕರು ಮತ್ತು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.